ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ತಲಪಾಡಿ ಚೆಕ್ ಪೋಸ್ಟ್ನಲ್ಲಿ ಕೋವಿಡ್ ತಪಾಸಣೆ ಕುರಿತು ಪರಿಶೀಲಿಸಲು ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಜೊತೆಗೆ ಭೇಟಿ ನೀಡಿದರು. ಕಾಸರಗೋಡಿನಿಂದ ಹೆಚ್ಚಿನ ಜನತೆ ಬರ್ತಾ ಇರುವುದರಿಂದ ಹಾಗೂ ಜಿಲ್ಲೆಯಲ್ಲಿ ಪಾಸಿಟಿವ್ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಮಗ್ರ ಪರಿಶೀಲನೆ ನಡೆಸಲು ಬಂದಿದ್ದೇವೆ. ಆದರೆ ವ್ಯಾಕ್ಸಿನೇಷನ್ ಪಡೆದುಕೊಂಡವರಲ್ಲೂ ಕೊರೋನಾ ಸೋಂಕು ಕಾಣಿಸಿಕೊಳ್ಳುವ ಸಾಧ್ಯತೆ ಇದ್ದು ಹೀಗಾಗಿ 2 ಬಾರಿ ಕೊರೋನಾ ಲಸಿಕೆಯನ್ನು ಪಡೆದವರಿದ್ರೂ ಕೂಡ ಆರ್ಟಿಪಿಸಿಆರ್ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಬೇಕಾಗಿದೆ. ಅಲ್ಲದೆ ಕಾಸರಗೋಡಿನಿಂದ ರೈಲು ಮೂಲಕವೂ ಜನ ಬರ್ತಾ ಇದ್ದು ಅಲ್ಲೂ ತಪಾಸಣೆ ಹೆಚ್ಚು ಮಾಡಬೇಕಾಗಿದೆ. ಇದಲ್ಲದೆ ಶಾಲಾ ಕಾಲೇಜುಗಳು ಆರಂಭಗೊಂಡಿದ್ದು ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸಿಕೊಳ್ಳಬೇಕಾಗಿದೆ ಅಂತ ಜಿಲ್ಲಾಧಿಕಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಸಿಪಿ ಹರಿರಾಮ್ ಶಂಕರ್, ಉಪ ವಿಭಾಗಾಧಿಕಾರಿ ಮದನ್ ಮೋಹನ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಕಿಶೋರ್, ತಹಶೀಲ್ದಾರ್ ಗುರುಪ್ರಸಾದ್, ಟಿಎಚ್ಒ ಡಾಕ್ಟರ್ ಸುಜಯ್ ಭಂಡಾರಿ, ವೈದ್ಯಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಂದು ಟ್ರೆಂಡ್ ಟೈಪಲ್ಲಿ ಇರುತ್ತೆ. ಯಾಕಂದರೆ ಬೇರೆ ಯಾವ ಕಡೆಗಳಲ್ಲೂ ಇಲ್ಲದೆ ಇರೋ ಹಾಗೆ ಎರಡನೇ ವೇವ್ ಬಂದಾಗ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಒಳಗಡೆ ಇದ್ದಾಗ ಕೇರಳದಲ್ಲಿ ಕೇಸಸ್ಗಳು ಜಾಸ್ತಿ ಬರ್ತಾ ಇರೋದು. ಅದು ದಟ್ ಕ್ಯಾನ್ ಬಿ ಒನ್ ಆಫ್ ದ ರೀಸನ್ಸ್. ಅದನ್ನ ಏನಿದೆ ಅನ್ನೋದನ್ನು ನಾವು ಕೂಡ ಒಳಗಡೆ ನೋಡಬೇಕಾಗಿರುತ್ತೆ. ಬಟ್ ಗಡಿ ಭಾಗದೊಳಗಡೆ ಈಗ ಕಾಸರಗೋಡಲ್ಲಿ 14%, 13% ಪಾಸಿಟಿವಿಟಿ ಇದೆ. ಸಮ್ಮೇರ್ ಅದಕ್ಕೆ ಒಂದು ಲಿಂಕ್ ಇರುವಂಥದ್ದಂತೂ ಡೆಫಿನೆಟ್ಲಿ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಧಾರ್ಮಿಕ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಮತ್ತು ಬೇರೆ ರೀತಿಯ ಗ್ಯಾದರಿಂಗ್ಸ್ ಆಗಿರ್ಬೋದು, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರು ಕೂಡ ಭಾಳಷ್ಟು ಜನ ಮಾಸ್ಕನ್ನು ಸರಿಯಾಗಿ ಹಾಕ್ಕೊಳ್ಳದೆ ಗ್ಯಾದರಿಂಗಲ್ಲಿ ಅನ್ನೆಸರಿಯಾಗಿ ಪಾರ್ಟಿಸಿಪೇಟ್ ಮಾಡೋದು ಇದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಎನ್ಫೋರ್ಸ್ಮೆಂಟನ್ನು ಕೂಡ ನಾವು ಸೀರಿಯಸ್ ಆಗಿ ಮಾಡೋದ್ರ ಬಗ್ಗೆ ನಾವು ಇದನ್ನು ಕೊಡ್ತೀವಿ. ಕೆಲವೊಂದು ವಿಚಾರಗಳಲ್ಲಿ ಏನು ನಮ್ಮ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡದ ನಡುವೆ ರಿಸ್ಟ್ರಿಕ್ಷನ್ಸ್ಗಳಿತ್ತು, ಕೆಲವೊಂದು ಏನು ವ್ಯಾಕ್ಸಿನೇಷನ್ ತೊಗೊಂಡಿರೋರಿಗೆ ಮತ್ತು ಆರ್ಟಿಫಿಷಿಯಲ್ ಅದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಇಲ್ಲಿ ನಮಗೆ ಅಬ್ಸರ್ವ್ ಆಗ್ತಾ ಇರೋದೇನು ಅಂದರೆ ವ್ಯಾಕ್ಸಿನೇಷನ್ ತೊಗೊಂಡಿದ್ದವ್ರನ್ನೂ ಕೂಡ ನಾವು ಅಲೋ ಮಾಡ್ತಾ ಇರೋದು. ಆದರೆ ಅವರು ವ್ಯಾಕ್ಸಿನೇಷನ್ ಅದು ಒಂದು ಪರ್ಸನಲ್ ಪ್ರೊಟೆಕ್ಷನ್ಗೆ ಇರುತ್ತೆ. ಹಾಗಾಗಿ ನಾನು ಸರ್ಕಾರಕ್ಕೆ ಕೂಡ ಕೆಲವೊಂದು ರೆಕಮೆಂಡೇಷನ್ಸನ್ನು ಕೇಳ್ತಾ ಇದ್ದಾರೆ ಯಾವ ರೀತಿ ಅಂತ. ಯಾಕಂದರೆ ಅವರು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ ನಂತರನೂ ಕೂಡ ಅವರು ಕ್ಯಾರಿಯರ್ ಆಗಿರ್ಬೋದು, ಬೇರೆಯವರಿಗೆ ಕೊಡುವಂಥ ಚಾನ್ಸಸ್ಗಳು ಇರುತ್ತೆ. ಮತ್ತು ಯಾವ ರೀತಿ ನಮಗೆ ಅಧಿಕಾರಿಗಳು ಕೂಡ ಕಮಿಷನರ್ ಇದು ಪೊಲೀಸ್ ಇದರಿಂದ ಇಲಾಖೆಯಿಂದ, ಕಂದಾಯ ಇಲಾಖೆಯಿಂದ ಮತ್ತು ಆರೋಗ್ಯ ಇಲಾಖೆಯಿಂದ 3 ಕೂಡ ಸ್ಟಾಫ್ಗಳನ್ನು ಹಾಕಿ ಈವನ್ ರೈಲ್ವೆ ಸ್ಟೇಷನ್ಗಳಲ್ಲೂ ಕೂಡ ಏನೇನು ಟ್ರೈನ್ಗಳು ಬರ್ತಾ ಇರೋದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ.